ಈಸಿ ತುಳು ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿರಿ. ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ 2 ರೀತಿಯ ಕ್ರಿಯಾಪದ ರಚನೆಗಳಿವೆ. ಹಾಗಾಗಿ ಕ್ರಿಯಾಪದಗಳನ್ನು 2 ಗುಂಪುಗಳಾಗಿ ವಿಂಗಡಿಸಿದ್ದೇನೆ, ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಎಂದು. ಒಂದು ಕ್ರಿಯಾಧಾತು ಅಥವಾ ರೂಟ್ ವರ್ಬ್ ಅನ್ನು ಉಚ್ಚರಿಸಲು ಕೇವಲ 2 ಮಾತ್ರೆಗಳಷ್ಟು ಸಮಯ ತೆಗೆದುಕೊಂಡರೆ ಆ ಕ್ರಿಯಾಪದವನ್ನು ಕ್ಲಾಸ್ ಎ ಎಂದು, ಹಾಗೆ 2 ಮಾತ್ರೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವ ಕ್ರಿಯಾಧಾತುಗಳನ್ನು ಕ್ಲಾಸ್ ಬಿ ಎಂದು ವಿಭಾಗಿಸಲಾಗಿದೆ. ಇದರ ಬಗ್ಗೆ ವಿವರವಾಗಿ ತಿಳಿಯಲು easytulu.com ವೆಬ್ಸೈಟ್ಗೆ ಹೋಗಿ ಲೆಸನ್ 3 ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಓದಿರಿ. ಈಗ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ರಚನೆಗಳನ್ನು ಕಲಿಯುವ. ಮೊದಲಿಗೆ ಕನ್ನಡದಲ್ಲಿ ಸಾಮಾನ್ಯ ವರ್ತಮಾನ ಕಾಲ ಹೇಗೆ ಇದೆ ಅಂತ ನೋಡುವ. ಈಗ ಮಾಡುತ್ತೇನೆ ಎಂಬ ಕ್ರಿಯಾಪದವನ್ನು ವಿಭಜಿಸಿ ಬರೆದಾಗ ಮಾಡು ಪ್ಲಸ್ ಉತ್ತ ಪ್ಲಸ್ ಏನೆ ಎಂಬುದು ಸೇರಿಸಿ ಮಾಡುತ್ತೇನೆ ಆಗಿದೆ. ಇದರಲ್ಲಿ ಮಾಡು ಎಂಬುದು ಕ್ರಿಯಾಧಾತು, ಉತ್ತ ಎಂಬುದು ಸಾಮಾನ್ಯ ವರ್ತಮಾನ ಕಾಲದ ಪ್ರತ್ಯಯ, ಏನೆ ಎಂಬುದು ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗ್. ಹಾಗೆ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ರಚಿಸಲು ಕ್ಲಾಸ್ ಎ ಕ್ರಿಯಾಧಾತುಗಳಿಗೆ ಪ್ ಪ್ರತ್ಯಯ ಮತ್ತು ಕ್ಲಾಸ್ ಬಿ ಕ್ರಿಯಾಧಾತುಗಳಿಗೆ ಉ ಪ್ರತ್ಯಯವನ್ನು ಸೇರಿಸಿ ನಂತರ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗ್ ಅನ್ನು ಸೇರಿಸಲಾಗುತ್ತದೆ. ಈ ಪರ್ಸನಲ್ ಎಂಡಿಂಗ್ಸ್ ಲಿಂಗ, ವಚನ ಮತ್ತು ಕಾಲಗಳಿಗೆ ಅನುಸಾರವಾಗಿ ಬದಲಾಗುತ್ತದೆ. ಹಾಗಾಗಿ ಮೊದಲಿಗೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಉಪಯೋಗಿಸುವ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗ್ಸ್ಗಳನ್ನು ಕಲಿಯುವ. ಉತ್ತಮ ಪುರುಷ ಏಕವಚನ ಯಾನ್, ಪರ್ಸನಲ್ ಎಂಡಿಂಗ್ ಎ. ಕನ್ನಡದಲ್ಲಿ ಏನೆ, ತುಳುವಿನಲ್ಲಿ ಎ. ಉತ್ತಮ ಪುರುಷ ಬಹುವಚನ ನಮ ಮತ್ತು ಎಂಕುಲು, ಪರ್ಸನಲ್ ಎಂಡಿಂಗ್ ಆ. ನಿಜವಾಗಿ ಓ, ಆದರೆ ಈಗ ಮಾತನಾಡುತ್ತಿರುವ ತುಳುವಿನಲ್ಲಿ ಆ ಎಂದು ಬದಲಾಗಿದೆ. ಕನ್ನಡದಲ್ಲಿ ಏವೆ. ಮಧ್ಯಮ ಪುರುಷ ಏಕವಚನ ಈ, ಪರ್ಸನಲ್ ಎಂಡಿಂಗ್ ಅ. ಕನ್ನಡದಲ್ಲಿ ಈ. ಮಧ್ಯಮ ಪುರುಷ ಬಹುವಚನ ಈರ್, ಪರ್ಸನಲ್ ಎಂಡಿಂಗ್ ಅರ್. ಕನ್ನಡದಲ್ಲಿ ಈರಿ. ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಇಂಬೆ ಮತ್ತು ಆಯೆ, ಪರ್ಸನಲ್ ಎಂಡಿಂಗ್ ಎ. ಕನ್ನಡದಲ್ಲಿ ಆನೆ. ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಮೋಲು ಮತ್ತು ಆಲ್, ಪರ್ಸನಲ್ ಎಂಡಿಂಗ್ ಅಲ್. ಕನ್ನಡದಲ್ಲಿ ಆಳೆ. ಪ್ರಥಮ ಪುರುಷ ಬಹುವಚನ ಮೇರ್ ಅಥವಾ ಆರ್ ಅಥವಾ ಮುಕ್ಕುಲು ಅಥವಾ ಅಕ್ಲು, ಪರ್ಸನಲ್ ಎಂಡಿಂಗ್ ಎರ್. ಕನ್ನಡದಲ್ಲಿ ಆರೆ. ಪ್ರಥಮ ಪುರುಷ ನಪುಂಸಕ ಏಕವಚನ ಉಂದು ಮತ್ತು ಔ, ಪರ್ಸನಲ್ ಎಂಡಿಂಗ್ ಉಂಡು. ಕನ್ನಡದಲ್ಲಿ ಅದೇ. ಪ್ರಥಮ ಪುರುಷ ನಪುಂಸಕ ಬಹುವಚನ ನೇಕುಲು ಮತ್ತು ಐಕ್ಕುಲು, ಪರ್ಸನಲ್ ಎಂಡಿಂಗ್ ಅ. ಕನ್ನಡದಲ್ಲಿ ಅವೆ. ಈಗ ನಾವು ತುಳುವಿನಲ್ಲಿ ಪೋ ಮತ್ತು ಮಲ್ಪು ಎಂಬ 2 ಕ್ರಿಯಾಧಾತುಗಳ ಕ್ರಿಯಾಪದ ರಚನೆ ಮಾಡುವ. ಪೋ ಅಂದರೆ ಹೋಗು. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಪದ. ಆದ್ದರಿಂದ ಮೊದಲಿಗೆ ಪ್ ಪ್ರತ್ಯಯವನ್ನು ಸೇರಿಸಬೇಕು. ಪೋ ಪ್ಲಸ್ ಪ್ ಪ್ಲಸ್ ಆಖ್ಯಾತ ಪ್ರತ್ಯಯ. ಈಗ ತುಳುವಿನಲ್ಲಿ ನಾನು ಎಂಬುದರ ಪರ್ಸನಲ್ ಎಂಡಿಂಗ್ ಎ. ಇದನ್ನು ಸೇರಿಸಿದಾಗ ಪೋ ಪ್ಲಸ್ ಪ್ ಪ್ಲಸ್ ಎ ಎಂಬುದು ಪೋಪೆ ಆಗುತ್ತದೆ. ಅಂದರೆ ಕನ್ನಡದಲ್ಲಿ ಹೋಗುತ್ತೇನೆ. ಹೋಗು ಪ್ಲಸ್ ಉತ್ತ ಪ್ಲಸ್ ಏನೆ, ಹೋಗುತ್ತೇನೆ. ಯಾನ್ ಪೋಪೆ ಅಂದರೆ ನಾನು ಹೋಗುತ್ತೇನೆ. ಅದೇ ರೀತಿ ಈ ಪೋಪ, ನೀನು ಹೋಗುತ್ತಿ. ಇಂಬೆ ಪೋಪೆ, ಇವನು ಹೋಗುತ್ತಾನೆ. ಆಯೆ ಪೋಪೆ, ಅವನು ಹೋಗುತ್ತಾನೆ. ಮೋಲು ಪೋಪಲ್, ಇವಳು ಹೋಗುತ್ತಾಳೆ. ಆಲು ಪೋಪಲ್, ಅವಳು ಹೋಗುತ್ತಾಳೆ. ಉಂದು ಪೋಪುಂಡು, ಇದು ಹೋಗುತ್ತದೆ. ಔ ಪೋಪುಂಡು, ಅದು ಹೋಗುತ್ತದೆ. ನಮ ಪೋಪ ಅಥವಾ ಎಂಕುಲು ಪೋಪ, ನಾವು ಹೋಗುತ್ತೇವೆ. ಈರು ಪೋಪರು, ನಿಕುಲು ಪೋಪರು,
ಅಂದರೆ ನೀವು ಹೋಗುತ್ತೀರಿ. ಮೇರು ಪೋಪೆರ್ ಮಕ್ಕಳು ಪೋಪೆರ್ ಅಂದರೆ ಇವರು ಹೋಗುತ್ತಾರೆ. ಆರು ಪೋಪೆರು ಅಕುಲು ಪೋಪೆರು ಅಂದರೆ ಅವರು ಹೋಗುತ್ತಾರೆ. ನೇಕುಲು ಪೋಪ ಇವು ಹೋಗುತ್ತವೆ. ಐಕುಲು ಪೋಪ ಅವು ಹೋಗುತ್ತವೆ. ಸರಿ, ಈಗ ಮಲ್ಪು ಎಂಬ ಧಾತುವಿನ ಕ್ರಿಯಾಪದ ರಚನೆ ಮಾಡುವ. ಮಲ್ಪು ಅಂದರೆ ಕನ್ನಡದಲ್ಲಿ ಮಾಡು. ಇದು ಕ್ಲಾಸ್ ಬಿಗೆ ಸೇರಿದ ಕ್ರಿಯಾಪದ. ಆದ್ದರಿಂದ ಮೊದಲಿಗೆ ಉ ಪ್ರತ್ಯಯವನ್ನು ಸೇರಿಸಬೇಕು. ಮಲ್ಪು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಈಗ ತುಳುವಿನಲ್ಲಿ ಯಾನ್ ಎಂಬುದರ ಆಖ್ಯಾತ ಪ್ರತ್ಯಯ ಎ. ಅದನ್ನು ಸೇರಿಸಿದಾಗ ಮಲ್ಪು ಪ್ಲಸ್ ಉ ಪ್ಲಸ್ ಎ ಸೇರಿಸಿ ಮಲ್ಪುವೆ ಆಗುತ್ತದೆ. ಮಲ್ಪುವೆ ಅಂದರೆ ಕನ್ನಡದಲ್ಲಿ ಮಾಡುತ್ತೇನೆ. ಯಾನು ಮಲ್ಪುವೆ ನಾನು ಮಾಡುತ್ತೇನೆ. ಈ ಮಲ್ಪುವ ನೀನು ಮಾಡುತ್ತಿ. ಇಂಬೆ ಮಲ್ಪುವೆ ಇವನು ಮಾಡುತ್ತಾನೆ. ಆಯೆ ಮಲ್ಪುವೆ ಅವನು ಮಾಡುತ್ತಾನೆ. ಮೂಲು ಮಲ್ಪುವಲ್ ಇವಳು ಮಾಡುತ್ತಾಳೆ. ಆಲು ಮಲ್ಪುವಲ್ ಅವಳು ಮಾಡುತ್ತಾಳೆ. ಒಂದು ಮಲ್ಪುಂಡು ಇದು ಮಾಡುತ್ತದೆ. ಅವು ಮಲ್ಪುಂಡು ಅದು ಮಾಡುತ್ತದೆ. ನಮ ಮಲ್ಪುವ ಎಂಕುಲು ಮಲ್ಪುವ ನಾವು ಮಾಡುತ್ತೇವೆ. ಈರು ಮಲ್ಪುವರ್ ನಿಕುಲು ಮಲ್ಪುವರ್ ನೀವು ಮಾಡುತ್ತೀರಿ. ಮೇರು ಮಲ್ಪುವೆರ್ ಮೊಕುಲು ಮಲ್ಪುವೆರ್ ಇವರು ಮಾಡುತ್ತಾರೆ. ಆರು ಮಲ್ಪುವೆರ್ ಅಕುಲು ಮಲ್ಪುವೆರ್ ಅವರು ಮಾಡುತ್ತಾರೆ. ನೇಕುಲು ಮಲ್ಪುವ ಇವು ಮಾಡುತ್ತವೆ. ಐಕುಲು ಮಲ್ಪುವ ಅವು ಮಾಡುತ್ತವೆ. ಸರಿ, ಈಗ ಇನ್ನೆರಡು ಉದಾಹರಣೆಗಳನ್ನು ನೋಡುವ. ರಾ ಮತ್ತು ಬೂರು. ರಾ ಅಂದರೆ ಹಾರು. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಪದ. ಆದ್ದರಿಂದ ಮೊದಲಿಗೆ ಪು ಪ್ರತ್ಯಯವನ್ನು ಸೇರಿಸಬೇಕು. ರಾ ಪ್ಲಸ್ ಪು ಪ್ಲಸ್ ಆಖ್ಯಾತ ಪ್ರತ್ಯಯ. ಈಗ ಯಾನು ಎಂಬ ಪದದ ಆಖ್ಯಾತ ಪ್ರತ್ಯಯ ಎ ಅಂದರೆ ರಾ ಪ್ಲಸ್ ಪು ಪ್ಲಸ್ ಎ ಎಂಬುದನ್ನು ಸೇರಿಸಿದಾಗ ರಾ ಪೆ ಎಂದಾಗುತ್ತದೆ. ಅಂದರೆ ಕನ್ನಡದಲ್ಲಿ ಹಾರುತ್ತೇನೆ. ಹಾರು ಪ್ಲಸ್ ಉತ್ತ ಪ್ಲಸ್ ಏನೆ. ಯಾನು ರಾಪೆ ನಾನು ಹಾರುತ್ತೇನೆ. ಈ ರಾಪ ನೀನು ಹಾರುತ್ತಿ. ಇಂಬೆ ರಾಪೆ ಇವನು ಹಾರುತ್ತಾನೆ. ಆಯೆ ರಾಪೆ ಅವನು ಹಾರುತ್ತಾನೆ. ಮೋಲು ರಾಪಲ್ ಇವಳು ಹಾರುತ್ತಾಳೆ. ಆಲು ರಾಪಲ್ ಅವಳು ಹಾರುತ್ತಾಳೆ. ಒಂದು ರಾಪುಂಡು ಇದು ಹಾರುತ್ತದೆ. ಅವು ರಾಪುಂಡು ಅದು ಹಾರುತ್ತದೆ. ನಮ ರಾಪ ಎಂಕುಲು ರಾಪ ನಾವು ಹಾರುತ್ತೇವೆ. ಈರು ರಾಪರ್ ನಿಕುಲು ರಾಪರ್ ನೀವು ಹಾರುತ್ತೀರಿ. ಮೇರು ರಾಪೆರ್ ಮಕ್ಕಳು ರಾಪೆರ್ ಇವರು ಹಾರುತ್ತಾರೆ. ಆರು ರಾಪೆರ್ ಅಕುಲು ರಾಪೆರ್ ಅವರು ಹಾರುತ್ತಾರೆ. ನೇಕುಲು ರಾಪ ಇವು ಹಾರುತ್ತವೆ. ಐಕುಲು ರಾಪ ಅವು ಹಾರುತ್ತವೆ. ಇನ್ನೊಂದು ಪದ ಬೂರು. ಬೂರು ಅಂದರೆ ಬೀಳು. ಇದು ಕ್ಲಾಸ್ ಬಿಗೆ ಸೇರಿದ ಕ್ರಿಯಾಪದ. ಆದ್ದರಿಂದ ಮೊದಲಿಗೆ ಉ ಪ್ರತ್ಯಯವನ್ನು ಸೇರಿಸಬೇಕು. ಬೂರು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ ಸೇರಿಸಿದಾಗ ಬೂರು ಪ್ಲಸ್ ಉ ಪ್ಲಸ್ ಎ ಅಂದರೆ ಬೂರುವೆ ಆಗುತ್ತದೆ. ಅಂದರೆ ಕನ್ನಡದಲ್ಲಿ ಬೀಳುತ್ತೇನೆ. ಬೀಳು ಪ್ಲಸ್ ಉತ್ತ ಪ್ಲಸ್ ಏನೆ. ಯಾನು ಬೂರುವೆ ನಾನು ಬೀಳುತ್ತೇನೆ. ಈ ಬೂರುವ ನೀನು ಬೀಳುತ್ತಿ. ಇಬೆ ಬೂರುವೆ ಇವನು ಬೀಳುತ್ತಾನೆ. ಆಯ್ ಬೂರುವೆ ಅವನು ಬೀಳುತ್ತಾನೆ. ಮೋಲು ಬೂರುವಲ್ ಇವಳು ಬೀಳುತ್ತಾಳೆ. ಆಲು ಬೂರುವಲ್ ಅವಳು ಬೀಳುತ್ತಾಳೆ. ಒಂದು ಬೂರುಂಡು ಇದು ಬೀಳುತ್ತದೆ. ಅವು ಬೂರುಂಡು ಅದು ಬೀಳುತ್ತದೆ. ನಮ ಬೂರುವ ಎಂಕುಲು ಬೂರುವ ನಾವು ಬೀಳುತ್ತೇವೆ. ಈರು ಬೂರುವರ್ ನಿಕುಲು ಬೂರುವರ್ ನೀವು ಬೀಳುತ್ತೀರಿ. ಮೇರು ಬೂರುವೆರ್ ಮೊಕುಲು ಬೂರುವೆರ್ ಇವರು ಬೀಳುತ್ತಾರೆ. ಆರು ಬೂರುವೆರ್ ಅಕುಲು ಬೂರುವೆರ್
ಅವರು ಬೀಳುತ್ತಾರೆ. ನೇ ಕುಲುಬೂರುವ, ಇವು ಬೀಳುತ್ತವೆ. ಐ ಕುಲುಬೂರುವ, ಅವು ಬೀಳುತ್ತವೆ. ಸರಿ, ಈಗ ವರ್ತಮಾನ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಯಾನ ಶಾಲೆಗೆ ಪೋಪೆ, ನಾನು ಶಾಲೆಗೆ ಹೋಗುತ್ತೇನೆ. ಈ ಶಾಲೆಗೆ ಪೋಪ, ನೀನು ಶಾಲೆಗೆ ಹೋಗುತ್ತೀ. ಆಯ್ ಶಾಲೆಗೆ ಪೋಪೆ, ಅವನು ಶಾಲೆಗೆ ಹೋಗುತ್ತಾನೆ. ಮೋಲು ಶಾಲೆಗೆ ಪೋಪಲ್, ಇವಳು ಶಾಲೆಗೆ ಹೋಗುತ್ತಾಳೆ. ಎಂಕುಲು ದಿನೋಲ ಪೇಪರ್ ಓದುವ, ನಾವು ದಿನಾಲು ಪೇಪರ್ ಓದುತ್ತೇವೆ. ಈರು ವಾರಗೂ ಒಂಜಿ ಕತೆ ಬರೆಪ್ಪರ್, ನೀವು ವಾರಕ್ಕೆ ಒಂದು ಕತೆ ಬರೆಯುತ್ತೀರಿ. ಅಕುಲು ತಿಂಗೊಳ್ಗೂ ವರ ಇಲ್ಲಡೆ ಬರ್ಪೆರ್, ಅವರು ತಿಂಗಳಿಗೆ ಒಮ್ಮೆ ಮನೆಗೆ ಬರುತ್ತಾರೆ. ನಾಯಿ ದಿನೋಲ ರಾತ್ರೆ ಕೊರೆಪುಂಡು, ನಾಯಿ ದಿನಾಲೂ ರಾತ್ರಿ ಬೊಗಳುತ್ತದೆ. ನಾಯಿಲು ದಿನೋಲ ರಾತ್ರೆ ಕೊರೆಪುವ, ನಾಯಿಗಳು ದಿನಾಲೂ ರಾತ್ರಿ ಬೊಗಳುತ್ತವೆ. ಯಾನು ಎನ್ನ ಬೈಕನ್ನು ಪ್ರತಿ ಐತಾರ ದೆಕ್ಕುವೆ, ನಾನು ನನ್ನ ಬೈಕನ್ನು ಪ್ರತಿ ಭಾನುವಾರ ತೊಳೆಯುತ್ತೇನೆ. ನಮ ದಿನೋಲ ಕಾಂಡೆ ಮೀಪ, ನಾವು ದಿನಾಲು ಬೆಳಗ್ಗೆ ಸ್ನಾನ ಮಾಡುತ್ತೇವೆ. ಆಯೆ ದಿನೋಲ ಬಯ್ಯಗ ಗುಬ್ಬುವೆ, ಅವನು ದಿನಾಲು ಸಂಜೆ ಆಡುತ್ತಾನೆ. ಸೂರ್ಯೆ ಮೂಡಾಯಿಡು ಪುಟ್ಟುವೆ ಪಡ್ಡಾಯಿಡು ಕಂತುವೆ, ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಅಸ್ತಮಿಸುತ್ತಾನೆ. ಪೆತ್ತ ಪೇರು ಕೊರ್ಪುಂಡು, ದನ ಹಾಲು ಕೊಡುತ್ತದೆ. ಆಕಾಶಡು ಪಕ್ಕಿಲು ರಾಪ, ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ. ಅಕುಲು ದಿನೋಲ ಕಂಡೊಡು ಬೆನ್ಪೆರ್, ಅವರು ದಿನಾಲು ಗದ್ದೆಯಲ್ಲಿ ದುಡಿಯುತ್ತಾರೆ. ಆಲು ಏಪೊಲ ಸತ್ಯ ಪಾತೆರುವಲ್, ಅವಳು ಯಾವಾಗಲೂ ಸತ್ಯ ಮಾತನಾಡುತ್ತಾಳೆ. ಈ ದಿನೋಲ ಕಾಂಡೆ ಚಾ ಪರ್ಪ, ನೀನು ದಿನ ಬೆಳಗ್ಗೆ ಚಹಾ ಕುಡಿಯುತ್ತೀ. ಎಂಕುಲು ದಿನಕ್ಕೂ 2 ಪೊರ್ತು ಉಣ್ಪ, ನಾವು ದಿನಕ್ಕೆ 2 ಹೊತ್ತು ಊಟ ಮಾಡುತ್ತೇವೆ. ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾಪದ ರಚನೆಯನ್ನು ಭವಿಷ್ಯತ್ ಕಾಲದ ಬಗ್ಗೆ ಮಾತನಾಡಲು ಕೂಡ ಉಪಯೋಗಿಸುತ್ತಾರೆ. ಕನ್ನಡದಲ್ಲಿ ಕೂಡ ಹೀಗೆ ಇದೆ. ಉದಾಹರಣೆಗೆ, ನಾನು ದಿನಾಲೂ ಆಡುತ್ತೇನೆ, ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿದೆ. ನಾನು ನಾಳೆ ಆಡುತ್ತೇನೆ, ಇದು ಭವಿಷ್ಯತ್ ಕಾಲದಲ್ಲಿದೆ. ಈ 2 ವಾಕ್ಯಗಳಲ್ಲಿಯೂ ಆಡುತ್ತೇನೆ ಎಂಬುದು ಉಪಯೋಗಿಸಲ್ಪಟ್ಟಿದೆ. ಈಗ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾಪದ ರಚನೆಯನ್ನು ಉಪಯೋಗಿಸಿ ಭವಿಷ್ಯತ್ ಕಾಲದ ಬಗ್ಗೆ ಮಾತನಾಡುವ ಕೆಲವು ವಾಕ್ಯಗಳನ್ನು ನೋಡುವ. ಯಾನು ಎಲ್ಲೆ ಇಲ್ಲಡೆ ಪೋಪೆ, ನಾನು ನಾಳೆ ಮನೆಗೆ ಹೋಗುತ್ತೇನೆ. ಯಾನು ಐತಾರ ನಿಕ್ಕು ತಿಕ್ಕುವೆ, ನಾನು ಭಾನುವಾರ ನಿನಗೆ ಸಿಗುತ್ತೇನೆ. ರಾಜೇಶ್ 2 ಗಂಟೆಗೆ ಪಿರ ಬರ್ಪೆ, ರಾಜೇಶ್ 2 ಗಂಟೆಯಲ್ಲಿ ಹಿಂದೆ ಬರುತ್ತಾನೆ. ಯಾನು ಬಯ್ಯ 5 ಗಂಟೆಗೆ ನಿಘಂಟು ಬರ್ಪೆ, ನಾನು ಸಂಜೆ 5 ಗಂಟೆಗೆ ಖಂಡಿತ ಬರುತ್ತೇನೆ. ಮಾತಲ ಸಮ ಆಪುಂಡು, ಎಲ್ಲವೂ ಸರಿಯಾಗುತ್ತದೆ. ಯಾನು ನಿಕ್ಕು ಕಾಪುವೆ, ನಾನು ನಿನಗೆ ಕಾಯುತ್ತೇನೆ. ಈ ಎನನು ಮದಪುವ, ನೀನು ನನ್ನನ್ನು ಮರೆಯುತ್ತೀ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಸಾಮಾನ್ಯ ವರ್ತಮಾನ ಕಾಲದ ಪ್ರಶ್ನಾರ್ಥಕ ಮತ್ತು ನಿಷೇಧಾರ್ಥಕ ಕ್ರಿಯಾಪದ ರಚನೆಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.